ಸಾಕುನಾಯಿಯ ವಿಚಾರವಾಗಿ ಯುವಕ ಹಾಗೂ ಯುವತಿ ಕಿತ್ತಾಡಿಕೊಂಡ ಘಟನೆ ಉಡುಪಿಯಲ್ಲಿರುವ ಪೆಟ್ ಚಾಯ್ಸ್ ಶಾಪ್ ಬಳಿ ನಡೆದಿದೆ. ತಾನು ವ್ಯಕ್ತಿಯೊಬ್ಬರಿಂದ ಖರೀದಿಸಿದ ನಾಯಿಯ ಜೊತೆಗೆ ಪೆಟ್ ಚಾಯ್ಸ್ ಮಳಿಗೆಗೆ ಯುವಕ ಬಂದಿದ್ದು, ಈ ವೇಳೆ ಇದು ನಾನು ಸಾಕಿದ್ದ ನಾಯಿ ಕಳೆದ ಕೆಲವು ದಿನಗಳ ಹಿಂದೆ ಕಳವಾಗಿತ್ತು ಎಂದು ಯುವತಿಯೊಬ್ಬಳು ಜಗಳಕ್ಕಿಳಿದಿದ್ದಾಳೆ. ಇದು ನಾನು ಖರೀದಿ ಮಾಡಿದ ನಾಯಿ ಎಂದು ಯುವಕ ವಾದ ಮಾಡಿದ್ದು, ಯಾರ ಬಳಿ ಹೋಗುವುದೆಂದು ಗೊಂದಲದಲ್ಲಿದ್ದ ನಾಯಿ ಕೊನೆಗೆ ಸಣ್ಣದರಿಂದ ಸಾಕಿ ಸಲಹಿದ ಯುವತಿ ಬಳಿಯೇ ನಾಯಿ ತೆರಳಿದೆ. ಸದ್ಯ ಯುವಕನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು, ನಾಯಿಯ ಮಾಲೀಕರು ಯಾರೆಂದು ವಿಚಾರಣೆ ನಡೆಸುತ್ತಿದ್ದಾರೆ. ಅಲ್ಲ ಅಂತಾನೆ ಮತ್ತೆ ಇಲ್ಲಿ ಸಿಟ್ಟು ಮಾಡ್ತಾರೆ ಇದೊಂದು ಕೀ ಕೊಡ್ಲಿಲ್ಲ ನಮ್ದು